ನಿಟ್ಟೆ ಎಜುಕೇಷನ್ ಟ್ರಸ್ಟ್ ಮತ್ತು ಕೆಎಸ್ ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಹಮ್ಮಿಕೊಂಡಿರುವ 2018ರ ಅಂಗವಾಗಿ ಇನ್ಕ್ವಿಸಿಟಿವ್ನ ಅಂತಿಮ ಸುತ್ತಿನ ಸ್ಪರ್ಧೆಯು ಮಂಗಳೂರಿನ ಫಾರಂ ಪಿಜ್ಜಾ ಮಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಸಂಯೋಜಕ ಬಿಪಿನ್ ಎಸ್ ಗೌಡ ಮಾತನಾಡಿ, ಪ್ರಿಲಿಮ್ಸ್ನಲ್ಲಿ ಗೆದ್ದ 6 ತಂಡಗಳಿಗೆ ಅಂತಿಮ ಸ್ಪರ್ಧೆಯು ನಡೆಯುತ್ತದೆ. ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ತಂಡಕ್ಕೆ 15,000, ದ್ವಿತೀಯ ಸ್ಥಾನ ಗಳಿಸಿದ ತಂಡಕ್ಕೆ 10,000 ರೂಪಾಯಿ ಬಹುಮಾನ ಸಿಗಲಿದೆ ಎಂದರು. ನಿಟ್ಟೆ ಎಜುಕೇಷನ್ ಟ್ರಸ್ಟ್ ಹಾಗೂ ಜಸ್ಟಿಸ್ ಕೆಎಸ್ ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇವರು ಹಮ್ಮಿಕೊಂಡಿರುವಂತಹ 18 ಇದರ ಅಂಗವಾಗಿ ಇನ್ಕ್ವಿಸಿಟಿವ್ 2018 ಇದನ್ನು ನಾವು ಫಾರಂ ಪಿಜ್ಜಾ ಮಾಲಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ. ಇದರ ಫೈನಲ್ಸನ್ನು ನಾವಿಲ್ಲಿ ಇಟ್ಕೊಂಡಿದ್ದೇವೆ. ಇದರ ಮೊದಲ ಅಂಗವಾಗಿ ನಾವು ಅದನ್ನು ಕಾಲೇಜಿನ ಕ್ಯಾಂಪಸ್ನಲ್ಲಿ ಪ್ರಿಲಿಮ್ಸನ್ನು ಇಟ್ಕೊಂಡಿದ್ವಿ. ಅದಕ್ಕೆ 100ಕ್ಕಿಂತ ಹೆಚ್ಚು ಅಧಿಕ ಸಂಖ್ಯೆಯಲ್ಲಿ ನಮ್ಮ ಟೀಮ್ಗಳು ಬಂದಿದ್ವು. ಅದರಲ್ಲಿ ಸೆಲೆಕ್ಟ್ ಆದಂಥ ಕೇವಲ 6 ಟೀಮ್ಗಳನ್ನು ಬೆಸ್ಟ್ 6 ಅದನ್ನು ನಾವು ಇವತ್ತು ಫಾರಂ ಪಿಜ್ಜಾ ಮಾಲಿಗೆ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಅದನ್ನು ಫೈನಲ್ಸನ್ನು ಹಮ್ಮಿಕೊಂಡಿದ್ದೇವೆ. ನಾವು ಪ್ರಿಲಿಮ್ಸ್ನಲ್ಲಿ ಸೆಲೆಕ್ಟ್ ಮಾಡಿದಂಥ 6 ಟೀಮ್ಗಳನ್ನ ನಾವಿಲ್ಲಿ ಕರ್ಕೊಂಡು ಬಂದಿದ್ದೇವೆ. ಹಾಗೆ ಇಲ್ಲಿ ಅವರು ಫಸ್ಟ್ ಬಂದರೆ ಅವರಿಗೆ 15,000 ಪ್ರೈಸ್ ಇರ್ತದೆ. ಹಾಗೆ ದ್ವಿತೀಯ ಸ್ಥಾನವನ್ನು ಅವರು ಪಡೆದರೆ 10,000 ಪ್ರೈಸ್ ಇರ್ತದೆ. ಹಾಗೆ ಇದಕ್ಕೆ ನಮಗೆ ಸ್ಪರ್ಧೆಯ ಕ್ವಿಜ್ ಮಾಸ್ಟರ್ ಆಗಿ ರಕ್ಷಿತ್ ಶೆಟ್ಟಿ ನಿರ್ವಹಿಸಿದ್ರು. ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಎನ್ಐಟಿಕೆ ಸುರತ್ಕಲ್ ಕಾಲೇಜಿನ ವಿದ್ಯಾರ್ಥಿಗಳಾದ ಕೌಶಿಕ್ ಎಸ್ ಕಲ್ಮಾಡಿ ಹಾಗೂ ಹರ್ಷಿತ್ ಕುಮಾರ್ ಗಳಿಸಿದ್ರೆ, ದ್ವಿತೀಯ ಸ್ಥಾನವನ್ನ ಆಳ್ವಾಸ್ ಪದವಿ ಕಾಲೇಜಿನ ಆದರ್ಶ್ ಜೆ ಕಾರ್ತಿಕ್ ಪಿ ಪಡೆದುಕೊಂಡ್ರು. ಈ ಸಂದರ್ಭ ವಿದ್ಯಾರ್ಥಿಗಳಿಂದ ಫ್ಲಾಶ್ ಮಾಬ್ ಪ್ರದರ್ಶಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ಡಾ ಕೆ ಶಂಕರ್, ಫ್ಯಾಕಲ್ಟಿ ಕೋಆರ್ಡಿನೇಟರ್ ಪ್ರೊಫೆಸರ್ ಕಾರ್ತಿಕ್ ಕುದ್ರೋಡಿ, ಕೋರ್ ಕಮಿಟಿಯ ಸದಸ್ಯರಾದ ಆತ್ಮಿಕ್ ರೈ, ಐಶ್ವರ್ಯ, ಅರವಿಂದ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.